ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆಯ್ಕೆಯಾಯಿನ ಯುಟಿ ಖಾದರ್ ರಾಜ್ಯ ಬೊಕ್ಕ ಕ್ಷೇತ್ರದ ಕಾರ್ಮಿಕ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಕೊರಡು ಪಂಡದ ಇಂಟಕ್ ಕುಡ್ಲ ವಿಧಾನಸಭಾ ಕ್ಷೇತ್ರ ಸಮಿತಿ ಮನವಿ ಮಾಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ತೆರೆಪಾಯಿನ ಇಂಟಕ್ ಕುಡ್ಲ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಕಲಾವತಿ ಯುಟಿ ಖಾದರ್ನ ಗೆಲ್ಮೆಗೆ ಇಂಟಕ್ ಕಾರ್ಮಿಕ ಘಟಕದ ಪದಾಧಿಕಾರಿಗಳು ಶ್ರಮಿಸಾದರು. ಶಾಸಕರೆದ್ದು ಕ್ಷೇತ್ರಕ್ಕೆ ನನಲಾತ ಯೋಜನೆಗಳು ಸಾಕಾರ ಆವಡ ಪಂಡ ತೆರೆಪಾಯರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟಕ್ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುತ್ತೇವೆ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಿರುವಂತಹ ಮಾನ್ಯ ಶಾಸಕರಾದ ಯುಟಿ ಖಾದರ್ ಇವರನ್ನು ಅಭಿನಂದಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಈ ಸಂದರ್ಭದಲ್ಲಿ ಕರೆದಿದ್ದೇವೆ. ಪ್ರಚಂಡ ಬಹುಮತದಿಂದ ಆಯ್ಕೆಯಾದ ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಂಟಕ್ ವತಿಯಿಂದ ಹಾಗೂ ಉಳ್ಳಾಲ ಬ್ಲಾಕ್ ಇಂಟಕ್ ಹಾಗೂ ಇಂಟಕ್ ಮುಡಿಪು ಬ್ಲಾಕ್ ಹಾಗೂ ಮಹಿಳಾ ಇಂಟಕ್ ಉಳ್ಳಾಲ ಬ್ಲಾಕ್ ಮುಡಿಪು ಬ್ಲಾಕ್ ಹಾಗೂ ಯುವ ಇಂಟಕ್ ಉಳ್ಳಾಲ ಬ್ಲಾಕ್ ಮುಡಿಪು ಬ್ಲಾಕ್ ಇವರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಕ್ಷೇತ್ರದಿಂದ ಸಹ ಅಭಿನಂದನೆಗಳು ತಿಳಿಸಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇವೆ. ಹಾಗೆಯೇ ಮಾನ್ಯ ಶಾಸಕರಾದ ಶ್ರೀ ಯುಟಿ ಖಾದರ್ ರವರ ಗೆಲುವಿಗೆ ಕಾರಣರಾಗಿರುವಂತಹ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಮತ ಬಾಂಧವರಿಗೆ ನಮ್ಮ ಇಂಟಕ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಎಲ್ಲ ಕಾರ್ಮಿಕರು ತುಂಬ ಇಷ್ಟಪಟ್ಟು ನಮ್ಮ ಮಾನ್ಯ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಕಷ್ಟ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಅವರಿಗೆ ಆಧಾರವಾಗಿರ್ತಾರೆ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ. ಹಾಗೆಯೇ ಈ ಸಂದರ್ಭದಲ್ಲಿ ನಾವು ಹಗಲಿರುಳೆನ್ನದೆ ದುಡಿದ ನಮ್ಮ ಮಾನ್ಯ ಶಾಸಕರ ಗೆಲುವಿಗಾಗಿ ದುಡಿದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟಕ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ನಮ್ಮ ಉಳ್ಳಾಲ ಬ್ಲಾಕಿನ ಪದಾಧಿಕಾರಿಗಳು ಸದಸ್ಯರು, ಮುಡಿಪು ಬ್ಲಾಕಿನ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳಾ ಇಂಟಕ್ ಉಳ್ಳಾಲ ಹಾಗೂ ಮಹಿಳಾ ಇಂಟಕ್ ಮುಡಿಪು ಬ್ಲಾಕ್ ಹಾಗೂ ಯುವ ಇಂಟಕ್ ಮುಡಿಪು ಬ್ಲಾಕ್ ಉಳ್ಳಾಲ ಬ್ಲಾಕ್ ಇವರು ಎಲ್ಲರಿಗೂ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಕಡೆಯಿಂದ, ಅಧ್ಯಕ್ಷರ ಕಡೆಯಿಂದ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರ ಕಡೆಯಿಂದ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ರಾಕೇಶ್ ಮಲ್ಲಿ ಅವರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಮಿಕರ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಮಾನ್ಯ ಶಾಸಕರಲ್ಲಿ ನಾವು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಾವು ಇಂಟಕ್ ಬಗೆಗೆ ಹೇಳಬೇಕು ಅಂತೇಳಿ ಆದರೆ, ಇಂಟಕ್ ಅನ್ನೋದು ಅಬ್ರಿವಿಯೇಷನ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂಥೇಳಿ ನಿಮಗೀಗಾಗಲೇ ಈ ಸಂಸ್ಥೆ ಬಗ್ಗೆ, ಅಂಗಸಂಸ್ಥೆ ಬಗ್ಗೆ ತಿಳಿದಿರ್ಬೋದು. ನಾವು 1947ಇಂದಲೇ ಫಾರ್ಮೇಷನ್ ಆದ ದಿನದಿಂದಲೇ ನಾವು ಕಾಂಗ್ರೆಸ್ ಪಾರ್ಟಿಗೋಸ್ಕರ ದುಡಿದಂಥವ್ರು. ಅಷ್ಟು ವರ್ಷಗಳಿಂದ ಸಾಧಾರಣ 70 ವರ್ಷಗಳ ಕಾಲ ಈ ಇಂಟೆಕ್ ಸಂಸ್ಥೆ ಕಾಂಗ್ರೆಸ್ ಪಾರ್ಟಿಗೋಸ್ಕರ ದುಡಿತಾ ಬಂದಿದೆ. ಪ್ರತಿಯೊಂದು ಕಾರ್ಮಿಕರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗ್ತಾ ಬಂದಿದೆ. ಈವನ್ ಕೂಲಿ ಕಾರ್ಮಿಕರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ ಅಥವಾ ಸಂಘಟಿತರು ಮತ್ತು ಅಸಂಘಟಿತರು ಅಂತ ನಾವೇನು ಹೇಳ್ತೇವೆ ಕಾರ್ಮಿಕರು, ESI, PF ಇದನ್ನೆಲ್ಲ ಹೊಂದಿದವರನ್ನು ನಾವು ಸಂಘಟಿತ ಕಾರ್ಮಿಕರು ಅಂತ ಹೇಳ್ತೇವೆ. ESI, PF ಇಂತಹ ವ್ಯವಸ್ಥೆಗಳು ಯಾರಿಗಿಲ್ಲ ಅವರನ್ನು ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೇವೆ. ಇವರ ಎಲ್ಲರ ಏನು ಕಷ್ಟಗಳೇನಿದೆ, ಅವರಿಗೆ ಸಿಗುವಂತಹ ಸೌಲಭ್ಯಗಳು ಏನಿದೆ, ನಮ್ಮ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಅದನ್ನು ಕೊಡಿಸುವಲ್ಲಿ ನಾವು ಯಶಸ್ವಿಯಾಗ್ತಾ ಬಂದಿದ್ದೇವೆ. ನಮ್ಮ ಬಳಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾವು ಪ್ರಯತ್ನ ಮಾಡಿ ಅವರಿಗೆ ವ್ಯವಸ್ಥೆಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಮನೋಹರ್ ಶೆಟ್ಟಿ ಅವರು ಈ ನಮ್ಮ ಜಿಲ್ಲೆಯ ಕಾರ್ಮಿಕರಿಗೋಸ್ಕರ
ತುಂಬ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಸುಮಾರು 10 ವರ್ಷಗಳಿಂದ ಇವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ರಾಕೇಶ್ ಮಲ್ಲಿಯವರು ಸಹ ತುಂಬ ಪ್ರಯತ್ನಪಟ್ಟು ಆಗಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕಾರ್ಮಿಕರಿಗೋಸ್ಕರ ಕೊಡ್ತಾ ಬಂದಿದ್ದಾರೆ. ಅವರಿಗೂ ನಮ್ಮ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕಾರ್ಮಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಹಾಗೆ ಮುಂದೆ ನಮಗೆ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಮಾನ್ಯ ಶಾಸಕರು ಒಳ್ಳೆಯ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿ ನೀಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಇದ್ದೇವೆ. ಸಂಪೂರ್ಣ ಸಹಕಾರ ನಮಗೆ ಬೇಕು. ಮುಂದೆ ಕಾರ್ಮಿಕರ ಅಭಿವೃದ್ಧಿಗೆ ದೇವರು ಇವರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿದ್ದೇವೆ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹಿದಾಯತ್ ಮಾರಿಬಳೆಯವರು ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದರ ಉಳ್ಳಾಲ ಮತ್ತು ಮುದಿ ಬ್ಲಾಕ್ ವತಿಯಿಂದ ಭರ್ಜರಿಯಾಗಿ ಜಯ ಗಳಿಸಿದಂಥ ನಮ್ಮ ನಂಬರ್ 1 ಶಾಸಕರಿಗೆ ನಾವು ಕಾರ್ಮಿಕ ಘಟಕದಿಂದ ಮತ್ತು ಉಳ್ಳಾಲದ ಎಲ್ಲ ಮತದಾರ ಬಾಂಧವರ ಪರವಾಗಿ ನಾವು ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರಿಗೆ ಒಂದು ಅಭಿನಂದನಾ ಸಲ್ಲಿಸುವಂಥ ಒಂದು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಬಹಳ ಬಹುಮತದಿಂದ ಜಯಗಳಿಸಿದ ಕಾರಣ ಉಳ್ಳಾಲ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಎಂದು ಪ್ರಖ್ಯಾತಿಯಾದ ಯುಟಿ ಖಾದರ್ ಅವರಿಂದ ಉಳ್ಳಾಲ ಮತ್ತು ಮುಡಿ ಬ್ಲಾಕ್ನ ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಉತ್ತಮವಾದ ಸೇವೆ ಸಿಗ್ತಾಗಿದೆ. ಮುಂದೆ ಸಿಗಲಿ ಅಂತ ನಾವು ಶುಭ ಹಾರೈಸುತ್ತಾ ಅವರ ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಮತದಾರ ಬಾಂಧವರಿಗೆ ಇನ್ನೊಮ್ಮೆ ನಾವು ಶುಭಾಶಯವನ್ನು ಹೇಳುತ್ತಾ ಮುಂದಿನ ದಿನದಲ್ಲಿ ಶಾಸಕರಿಂದ ಒಳ್ಳೆಯ ಅಭಿವೃದ್ಧಿಯನ್ನು ನಾವು ನಿರೀಕ್ಷಿಸೋಣ ಅಂತೇಳಿ ಒಂದು ಮಾತನ್ನು ಹೇಳುತ್ತಾ ನಮಗೆ ಈ ಅಭಿನಂದನಾ ಪತ್ರಿಕಾಗೋಷ್ಠಿಯನ್ನು ನಡೆಸಲು ಸಹಕಾರ ಕೊಟ್ಟಂತಹ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟೆಕ್ ಪದಾಧಿಕಾರಿಗಳು ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.